ಧ್ಯಾನಸ್ಥ ಶ್ರೀ ಹನುಮಾನ್ ಸಾಂತ್ವನ ಸೇವಾ ಮಂದಿರ ಸಮಿತಿ ಕೆಮ್ಮಾಯಿ ಭರತಪುರ ಇದರ ವತಿಯಿಂದ ಏಪ್ರಿಲ್ 16ರಂದು ಹನುಮ ಜಯಂತಿ ಪ್ರಯುಕ್ತ ಭರತಪುರದಲ್ಲಿ ಸಾಮೂಹಿಕ ಹನುಮ ಯಜ್ಞ, ಹನುಮಾನ್ ಕಲ್ಪೋಕ್ತ ಪೂಜೆ ಹಾಗೂ ಸಾಮೂಹಿಕ ಹನುಮಾನ್ ಚಾಲೀಸ್ ಪಾರಾಯಣ ಕಾರ್ಯಕ್ರಮ ನಡೆಯಲಿದೆ ಎಂದು ಶ್ರೀ ಹನುಮಾನ್ ಫೌಂಡೇಶನ್ ಹಾಗೂ ವಿಷನ್ ಸಹಾಯ ನಿಧಿ ಸೇವಾ ಟ್ರಸ್ಟ್ ಸ್ಥಾಪಕ ಚೇತನ್ ಕುಮಾರ್ ಪುತ್ತೂರು ತಿಳಿಸಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಲೋಕ ಕಲ್ಯಾಣಾರ್ಥ ಸಕಲ ಕಷ್ಟ ನಿವಾರಣೆ ಹಾಗೂ ಗ್ರಹಚಾರ ದೋಷ ನಿವಾರಣೆಗಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀ ರಾಮಚಂದ್ರ ಗುರೂಜಿ ಆಶೀರ್ವಚನವನ್ನು ನೀಡಲಿದ್ದಾರೆ. ಮಾಣಿಲ ಶ್ರೀಧಾಮ ಕ್ಷೇತ್ರದ ಶ್ರೀ ಮೋಹನದಾಸ ಸ್ವಾಮೀಜಿ ಮತ್ತು ಕುಕ್ಕಜೆ ಕಾಳಿಕಾಂಬ ಆಂಜನೇಯ ಕ್ಷೇತ್ರದ ಧರ್ಮದರ್ಶಿ ಶ್ರೀಕೃಷ್ಣ ಗುರೂಜಿ ಅವರು ಉಪಸ್ಥಿತರಿರುತ್ತಾರೆ. ವೇದಮೂರ್ತಿ ಶ್ರೀಕೃಷ್ಣ ಉಪಾಧ್ಯಾಯಪುರ ಪೌರೋಹಿತ್ಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು. 2 ವರ್ಷಕ್ಕೆ ಮೊದಲು ನಾವು ಒಂದು ಕಾರ್ಯಕ್ರಮ ಪತ್ರಿಕಾಗೋಷ್ಠಿ ಮಾಡಿದ್ದೆವು. ಹನುಮ ಜಯಂತಿಯ ಪ್ರಯುಕ್ತ ಕಾರ್ಯಕ್ರಮ ಆದರೆ ಕೊರೋನಾ ಲಾಕ್ಡೌನ್ ಇದ್ದ ಕಾರಣ ಕಳೆದ 2 ವರ್ಷದಲ್ಲಿ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಈ ಬಾರಿ ನಾವು ಏಪ್ರಿಲ್ 16ಕ್ಕೆ ಹನುಮ ಜಯಂತಿ ಇವತ್ತು ನಾವು ಸಾಮೂಹಿಕ ಹನುಮ ಯಜ್ಞ ಕಲ್ಪೋಕ್ತ ಪೂಜೆ ಕಾರ್ಯಕ್ರಮ ಮಾಡ್ತಿದ್ದೇವೆ. ಏಪ್ರಿಲ್ 16ಕ್ಕೆ ಪುತ್ತೂರು ತಾಲೂಕಿದು ಚಿಕ್ಕಮಗಳೂರು ಗ್ರಾಮದ ಕೆಮ್ಮಾಯಿ ಭರತಪುರ ಅಂತ ನಡೆದಿದೆ. ಹಾಗೆ ಎಲ್ಲ ಇದನ್ನು ಊರವರ ಸಹಕಾರದಲ್ಲಿ ಆಗುವಂಥ ಕಾರ್ಯಕ್ರಮ. ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ತುಂಬ ನಮಗೆ ಸಹಕಾರ ಮಾಡಬೇಕು ಅಂತ ಕೇಳಿಕೊಳ್ತಿದ್ದೇವೆ. ಹಾಗೆ ಅದರೊಟ್ಟಿಗೆ ನಮ್ಮದು ಟ್ರಸ್ಟ್ ಇದು ಒಳಿತು ಮಾಡುವ ಮನುಷ್ಯ ಕಾರ್ಯಕ್ರಮ ಈ ಬಾರಿ 13ನೇ ಯೋಜನೆ ಕಾರ್ಯಕ್ರಮ ಮಾಡ್ತಿದ್ದೇವೆ. ಒಂದು 30-35 ಜನ ಡಯಾಲಿಸಿಸ್ ಪೇಷಂಟ್ಗಳಿಗೆ ಕಿಟ್ ಕೊಡುವ ಕಾರ್ಯಕ್ರಮ ನಮ್ಮದು ಮೋಹನದಾಸ ಸ್ವಾಮೀಜಿ ಅವರು ಬರ್ತಾರೆ ಕಾರ್ಯಕ್ರಮಕ್ಕೆ. ಆ ಕಾರ್ಯಕ್ರಮದಲ್ಲಿ ಅವರ ಮುಖಾಂತರ ಕೊಡ್ಲಿಕ್ಕೆ ಸತಿ. ಸುದ್ದಿಗೋಷ್ಠಿಯಲ್ಲಿ ವಿಷನ್ ಸೇವಾ ನಿಧಿ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಮೋಹನ್ ಸಿಂಹನ, ಖಜಾಂಜಿ ವಸಂತಿಶೀಲ, ಗೌರವ ಸಲಹೆಗಾರ ಕೃಷ್ಣಪ್ಪ ಶಿವನಗರ ಮತ್ತು ಸದಸ್ಯ ಮಿಥುನ್ ಉಪಸ್ಥಿತರಿದ್ದರು.